ಗ್ರಾಮದೊಳಗೆ ಮತ್ತು ನಮ್ಮ ಅರ್ಪಿಸುವ ನಮ್ಮ ಸೌರವಿಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅನಘ ಅವರು ಸಾಗಲಾಗುವಂತಹ ಒಂದು ಸ್ಯಾಂಡ್ವಿಚ್ ಅಂತ ರೆಡಿಯಾಗಿ ಇಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಇನ್ನೊಂದು ಡಿಶ್ ಮಾಡ್ತಾನೆ ಹೇಳಿದ್ರು ಏನಂತ ಹೇಳಿ. ಎಸ್ ಮ್ಯಾಮ್, ಇವಾಗ ಪಾವ್ ಬಜ್ಜಿ ಅಲ್ಲ, ಎರಡು ಕೂಡ ಈವ್ನಿಂಗ್ ಟೈಮಲ್ಲಿ ತಿನ್ನುವಂಥದ್ದಲ್ಲ. ಓಕೆ, ಸ್ಯಾಂಡ್ವಿಚ್ ಅಂತೂ ರೆಡಿಯಾಗಿ ಬಿಸಿ ಬಿಸಿಯಾಗಿ ರೆಡಿಯಾಗಿದ್ದು, ಅದು ಬಿಸಿ ಆರುವಾಗ ಮುಂಚೆ ಈಗ ಪಾವ್ ಬಜ್ಜಿ ರೆಡಿ ಆಗುತ್ತಲ್ಲ. ಓಕೆ, ಸ್ಟಾರ್ಟ್ ಮಾಡೋದು. ಎಂತ ಬೇಕು ಫಸ್ಟಿಗೆ? ಪ್ಯಾನ್ ಇಟ್ಕೊಳ್ಳೋದಾ? ಅಂದರೆ ನೀವೀಗ ಫಸ್ಟಿಗೆ ಮಸಾಲೆ ರೆಡಿ ಮಾಡ್ಕೊಳ್ತೀರಾ? ಹೌದು. ಓಕೆ, ವಾಟರ್ ಆ್ಯಡ್ ಮಾಡ್ಕೊಳ್ತೇನೆ. ಓಕೆ, ಅದು ಮೆಲ್ಟ್ ಆಗುವಾಗ ನೀರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಅಲ್ಲ? ಓಕೆ, ಕ್ಯಾಪ್ಸಿಕಮ್ ಹಾಕ್ತಿದ್ದೀರಲ್ಲ. ಇದೆಲ್ಲ ಹೇಗೆ ನೀವು ಟ್ರೈ ಮಾಡಿದ ಹೇಗೆ ಮನೆಯಲ್ಲಿ ಅಥವಾ ಹೀಗೆ ಯೂಟ್ಯೂಬ್ ನೋಡಿ ಅಲ್ಲ? ಪಾವ್ ಭಾಜಿ ಅಂತ ಹೇಳುವಾಗ ನಾವು ಹೆಚ್ಚಾಗಿ ರೈಲಲ್ಲೆಲ್ಲ ಹೋಗುವಾಗ ಜಾಸ್ತಿ ತಿಂತೀವಿ ನೋಡಿ, ಬಾಂಬೆ ಸೈಡಲ್ಲ. ಹೇಗೆ ಬೇಕಾ? ಕ್ಯಾರೆಟ್ ಮತ್ತು ಬೀನ್ಸ್ ಆ್ಯಡ್ ಮಾಡ್ಕೊಳ್ತೇವೆ. ಕ್ಯಾರೆಟ್ ಮತ್ತು ಬೀನ್ಸ್. ಓಕೆ, ತರಕಾರಿ ಯಾವುದು ಕೂಡ ಆ್ಯಡ್ ಮಾಡ್ಕೊಳ್ಬೋದಾ ಹೇಗೆ? ಯಾವುದು ಆ್ಯಡ್ ಮಾಡ್ಕೊಳ್ಬೋದು. ಈಗ ಕ್ಯಾರೆಟ್ ಮತ್ತು ಬೀನ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀವಲ್ಲ. ಬೇಬಿ ಕಾರ್ನ್, ಬ್ರೊಕೊಲಿ, ಗೋಬಿ ಆ ಥರ ಆ್ಯಡ್ ಮಾಡ್ಕೊಳ್ಬೋದು. ಇನ್ನೂ ವೆರೈಟಿ ಬೇಕಿದ್ರೆ ಮಶ್ರೂಮ್ ಅಥವಾ ಪನ್ನೀರ್ ಸಹ. ಹಾಂ, ಓಕೆ. ಮಶ್ರೂಮ್ ಹಾಕಿದ್ರೆ ಇನ್ನು ಗಮ್ಮತ್ ಇರ್ಬೋದಲ್ಲ? ಹೌದು. ಅದೇ, ಪನ್ನೀರ್ ಕೂಡ ಆ್ಯಡ್ ಮಾಡ್ಬೋದಾ ಈ ಥರ ಮಸಾಲೆಗೆ? ಹೌದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಆಲ್ರೆಡಿ ಬೇಯಿಸಿ ತಂದಿದ್ದೀರಾ ಅಂತಲ್ಲ? ಹೌದು. ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡ ಸ್ವಲ್ಪ ಆ್ಯಡ್ ಮಾಡಿ. ಸ್ವಲ್ಪ ಮಾಡ್ಬೋದು. ಅಂದರೆ ಜಸ್ಟ್ ಒಂದು ತರಕಾರಿ ಬೇಯಲಿಕ್ಕೆ ಮಾತ್ರ. ಓಕೆ, ಸರಿ, ಸರಿ. ಈಗ ಲಿಡ್ ಇಟ್ಕೊಳ್ಳುವ. ಓಕೆ, ಸ್ವಲ್ಪ ಹಾಗೆ ಬೇಯಲಿ ಅಂತ. ಸ್ವಲ್ಪ ಹಾಗೆ ಬೇಯಿಲ್ಲ. ಬೀಟ್ರೂಟ್ ಯಾವುದು ಕ್ಯಾರೆಟ್ ಎಲ್ಲ ಕರೆಕ್ಟಾಗಿ ಬೇಯಬೇಕಲ್ಲ? ಈಗ ಜೊತೆಗೆ ಬೇರೆ ರೆಡಿ ಮಾಡ್ಲಿಕ್ಕೆ ಉಂಟಾ? ಹೀಗೆ ಆಲೂಗಡ್ಡೆ ಬಟಾಟೆನ ಸ್ಮ್ಯಾಶ್ ಮಾಡಿಕೊಡೋದಲ್ಲ. ಈಗ 3 ಬಟಾಟೆಯನ್ನು ತಗೊಂಡಿದ್ದೆ. ಸ್ಮ್ಯಾಶ್ ಆಲ್ಮೋಸ್ಟ್ ಸ್ಮ್ಯಾಶ್ ಆಗಿದೆಯಲ್ಲ? ಈಗ ಬೆಂದಿರ್ಬೋದಾ? ಅದು ಬೆಂದಿರ್ಬೋದು. ಓಕೆ, ತೆಗೆಯೋದಲ್ಲ? ತೆಗಿ. ಓಕೆ, ಇದೀಗ ಬೆಂದಿದೆ. ನಾವು ಇದಕ್ಕೆ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆನ ಹಾಕೋದಲ್ಲ? ಓಕೆ, ನೀವು ಆಲೂಗಡ್ಡೆ ಬೇಯುವಾಗ ಉಪ್ಪು ಏನಾದರೂ ಹಾಕಿದ್ರೆ ಹೇಗೆ? ಉಪ್ಪು ಹಾಕಿದ್ರಾ? ಹಾಂ. ಈಗ ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ಲ? ಮಿಕ್ಸ್ ಮಾಡಿ. ನಾವು ಮಸಾಲೆಗೆ ಏನು ಉಪ್ಪು ಏನು ಹಾಕಿಲ್ಲಲ್ಲ? ಇಲ್ಲ, ಖಾಲಿ ಬಟಾಟೆ ಬೇಯಿಸುವಾಗ ಮಾತ್ರ ಹಾಕಿದ್ವಲ್ಲ? ತರಕಾರಿ ತರಕಾರಿ. ಹಾಂ, ಅದೇ. ಎಸ್, ಹೇಳಿ. ನೀವು ಈಗ ಸ್ಟಡೀಸ್ ಎಲ್ಲ ಮಾಡ್ತಿದ್ದೀರಿ, ಹೇಗೆಲ್ಲ ನಡೀತಾ ಉಂಟು? ಸ್ಟಡೀಸ್ ನಡೀತಾ ಉಂಟಾ? ನೀವು ಜೊತೆಗೆ ಇದು ಕೂಡ ಮಾಡ್ತಿದ್ದೀರಲ್ಲ, ಯಾವುದು? ಕ್ರಾಫ್ಟ್ಸ್ ಎಲ್ಲ. ಹಾಂ, ಅದೇ, ಪೇಂಟಿಂಗ್ ಎಲ್ಲ ಮಾಡ್ತಿದ್ದೀರಾ? ಹೌದು. ಸ್ಕೂಲಲ್ಲೆಲ್ಲ ಈ ಪ್ರೋಗ್ರಾಮ್ ಅದೆಲ್ಲ ಉಂಟಾ? ಹಾಂ, ಮೊನ್ನೆ ಪ್ರೋಗ್ರಾಮ್ ಎಲ್ಲ ಇತ್ತು ಕಾಲೇಜಲ್ಲಿ. ಹಾಂ ಹಾಂ, ಯಕ್ಷಗಾನದೆಲ್ಲ. ಯಕ್ಷಗಾನದಿಲ್ವಾ? ಓಕೆ, ನೀವು ಯಕ್ಷಗಾನ ಮಾಡ್ತಿದ್ದೀರಾ? ಹೌದು. ಓಕೆ, ನೀವು ಹಾಗಾದರೆ ಕಲಾವಿದರು. ಯಕ್ಷಗಾನ ಅಭ್ಯಾಸಕ್ಕೆ ಹೋಗ್ತಿದ್ದೀರಾ ಹೇಗೆ? ಕ್ಲಾಸಸ್ಗೆ ಹೋಗ್ತಿದ್ದೀರಲ್ಲ? ಕಾಲೇಜಿನಲ್ಲೇ ಇರುವಾಗ ಈ ಥರದ ಪ್ರೋಗ್ರಾಮ್ ಎಲ್ಲ ಜಾಸ್ತಿ ಇರುತ್ತಲ್ಲ? ಹೌದು. ಈಗ ಒಂದು ಸೈಡ್ ಮಾಡಿ. ಓಕೆ, ಮಿಡ್ಡಿಗೆ ಉಪ್ಪು ಹಾಕ್ತಿದ್ದೀರಾ? ಬಟರ್ ಹಾಕಿ. ಹಾಂ, ಓಕೆ. ನನಗೆ ನೋಡಿ, ಬೆಣ್ಣೆ ಅಂತ ಬರೋದೇ ಇಲ್ಲ, ತುಪ್ಪ ಅಂತಲೇ ಬರ್ತದೆ. ಅಂದರೆ ನಮ್ಮದು ಕೇಸಿಯವರ ಶುದ್ಧ ಹಸಿನ ತುಪ್ಪ ಕೂಡ ಇದೆ. ಹೌದು. ಈಗ ಅದು ಬಟರಿಗೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಓ, ಅದಕ್ಕೆನಾ? ಹೌದು. 2 ಸ್ಪೂನ್ ಅಷ್ಟು ಪಾವ್ ಭಾಜಿ ಮಸಾಲ. ಓಕೆ, ಆಮೇಲೆ ಗರಂ ಮಸಾಲನಾ? ಹಾಂ.
ಈಗ ಅದಕ್ಕೆ ಕಸೂರಿ ಮೆಂತ್ಯ, ಕಸೂರಿ ಮೆಂತ್ಯ ಎಲ್ಲ, ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್. ಈಗ ಇದಕ್ಕೆ ಹಾಂ, ನಾವು ಟೊಮೆಟೊ ಸ್ಕಿಪ್ ಮಾಡಿದ್ವಿ, ಹಾಂ, ಹಾಗೆ ಲಿಂಬೆಹಣ್ಣು. ಲಿಂಬೆಹಣ್ಣು. ಓಕೆ, ಟೊಮೆಟೊ ಬದಲಿಗೆ ಲಿಂಬೆಹಣ್ಣು ಹಾಕ್ಬೋದಲ್ಲ? ಹೌದು. ಓಕೆ, ಸ್ವಲ್ಪ ಹುಳಿಗೆ. ಹುಳಿ. ನಾವು ಇದಕ್ಕೆ ಯಾವುದೇ ಸಾಸ್ ಆ ಥರ ಏನೂ ಹಾಕಿಲ್ಲಲ್ಲ? ಇಲ್ಲ. ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೀರು ಆ್ಯಡ್ ಮಾಡಬೇಕಾ? ಹೌದು. ಆ್ಯಕ್ಚುಲಿ ಪಾವ್ ಭಾಜಿ ಅಂದಾಗ ತರಕಾರಿಗಳೆಲ್ಲ ಫುಲ್ಲು ಮಿಕ್ಸ್ ಆಗಬೇಕಲ್ಲ? ಹೌದು. ಅದರ ಬಾಜಿ ಹಾಗಿರುತ್ತೆ ನೋಡಿ, ಮಾಮೂಲಿ ನಾವು ಈಗ ಪೂರಿ ಬಾಜಿ ಇದ್ದಾಗಿರಲ್ಲ. ಹೌದು. ಓಕೆ, ಹಾಗಾಗಿ ನೀವು ಫುಲ್ಲು ಸ್ಮ್ಯಾಶ್ ಮಾಡ್ತಿದ್ದೀರಾ. ಬಾಜಿ ರೆಡಿ ಆಗಿದೆ. ಬಾಜಿ ರೆಡಿ ಆಗಿದೆಯಾ? ಹೌದು. ಆಲ್ಮೋಸ್ಟ್ ರೆಡಿಯಾ? ರೆಡಿ ಆಗಿದೆ. ಆಫ್ ಮಾಡೋದಾ? ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಎಸ್. ಈಗ ನೆಕ್ಸ್ಟು ಪಾವನ್ನು ನಾವು ರೋಸ್ಟ್ ರೋಸ್ಟ್ ಮಾಡ್ಕೊಳ್ಳೋದು. ಹಾಗಾದರೆ ಇದನ್ನು ಈ ಕಡೆ ಇಡಬೇಕಲ್ಲ, ತವ ಇಡೋದಲ್ಲ? ಹಾಂ. ಎಸ್. ಇದಕ್ಕೆ ತುಪ್ಪ ಹಾಕೋದಾ? ಬೆಣ್ಣೆ ಬೆಣ್ಣೆ ಹಾಕ್ತಿದ್ರ? ಓಕೆ. ಈಗ ಪಾವನ್ನು ಕಟ್ ಮಾಡಿದ್ದಾನೆ. ಎಸ್. ಕಟ್ ಮಾಡಿದ ಪಾವನ್ನ ಈಗ ರೋಸ್ಟ್ ಮಾಡ್ಕೊಳ್ಳೋದಲ್ಲ? ರೋಸ್ಟ್ ಮಾಡ್ಕೊಳ್ಳಿ. ಎಸ್. ಈ ಥರ ಎಲ್ಲ ಮನೆಯಲ್ಲೆಲ್ಲ ಮಾಡಿ ಕೊಡೋದು ಆ ಥರ ಎಲ್ಲ ಉಂಟು? ಹೌದು. ಸಂಜೆ ಟೈಮಿಗೆಲ್ಲ ಸಂಜೆ ಯಾರಿಗೆಲ್ಲ ಇಷ್ಟ ಇದೆಲ್ಲ? ಅಪ್ಪನಿಗೆ. ಅಪ್ಪನಿಗೆ ಇಷ್ಟನಾ? ಹಾಂ. ಅದು ನೋಡಿ ಜಾಲಿ ಇರೋದು. ನಿಮ್ಮ ತಂದೆಗೆ ಇಷ್ಟ ಆದ ಕಾರಣ ನಿಮಗೆ ಬೇಕಾದಾಗೆ ತಿಂಡಿ ಎಲ್ಲ ಸಿಗುತ್ತೆ ನೋಡಿ. ಹೌದು. ಇಲ್ಲಾಂದರೆ ಕೆಲವ್ರ ಮನೆಯಲ್ಲೆಲ್ಲ ಈ ಥರದ್ದೆಲ್ಲ ಆಗೋದಿಲ್ಲ ನೋಡಿ, ತಂದೆಯವರಿಗೆ ಅಥವಾ ಹಿರಿಯರಿಗೆಲ್ಲ. ಬಟ್ ನಿಮ್ಮಲ್ಲಿ ಅಪ್ಪನಿಗೆ ಇಷ್ಟ ಅಂತ ಹೇಳಿದಾರಲ್ಲ? ಓಕೆ. ಸ್ವಲ್ಪ ರೋಸ್ಟ್ ಅದೇ ಸಾಕು. ಹ್ಞೂ. ಓಕೆ. ಈಗ ಶಿಫ್ಟ್ ಮಾಡಿ ಆಫ್ ಮಾಡಿ. ಈಗ ಸರ್ವ್ ಮಾಡ್ಕೊಳ್ಳಿ. ಈಗ ಸರ್ವ್ ಮಾಡುವ ಟೈಮ್ ಅಲ್ಲ? ಹೌದು. ಸಗದಾಗಿರುವಂತಹ ಬಾಜಿ ರೆಡಿಯಾಗಿದೆ, ಆಮೇಲೆ ಪಾವು ಕೂಡ ರೆಡಿ ರೋಸ್ಟ್ ಆಗಿ ರೆಡಿಯಾಗಿದೆ. ಪಾವ್ ಭಾಜಿ ರೆಡಿ ಅಲ್ಲ? ಪಾವ್ ಭಾಜಿ ರೆಡಿಯಾಗಿದೆ. ಮಾಮೂಲಾಗಿ ನಾವು ಪಾವ್ ಭಾಜಿ ಅಂತ ಹೇಳಿದಾಗ ಏನು ಪಾವಿಗೆ ಅದನ್ನು ಹಾಕಿ ಕೊಡ್ತಾರೆ. ಬಟ್ ನೀವು ಎಕ್ಸ್ಟ್ರಾ ಬಾಜಿ ಹಾಕಿ ಗಮದಾಗಿ ಕೊಡಿದ್ರಲ್ಲ, ಎಷ್ಟು ಬೇಕಾದರೂ ತಿನ್ನಿ ಅಂತಿದ್ದಲ್ಲ? ಓಕೆ, ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು. ಟೇಸ್ಟ್ ನೋಡೋದಾದ್ರೆ ಈಗ ಓಕೆ, ಯಾರಾಗವರು ಸಾಕಾಗುವಂತಹ ಪಾವ್ ಭಾಜಿ ಅಂತೂ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಸ್ಪೆಷಲಾಗಿ ಈ ಥರದ್ದೆಲ್ಲ ಕೊಟ್ಟರೆ ಮಾತಾಡಲಿಕ್ಕಿಲ್ಲ, ಫುಲ್ಲು ಕಾಲ್ ಮಾಡೋದು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಪಾವ್ ಭಾಜಿ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಬೆಣ್ಣೆಯನ್ನ ಕರಗಿಸಿ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಹಾಕಿ ಹುರಿಯಿರಿ. ತರಕಾರಿ ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿ ಕಿವುಚಿದ ಆಲೂಗಡ್ಡೆ, 2 ಚಮಚದಷ್ಟು ಪಾವ್ ಭಾಜಿ ಮಸಾಲ, ಗರಂ ಮಸಾಲ ಪುಡಿ ಅರ್ಧ ಚಮಚ, ಕಸೂರಿ ಮೇಥಿ 1 ಚಮಚ, ಮೆಣಸಿನ ಪುಡಿ 1 ಚಮಚ, ನಿಂಬೆ ರಸ ಹಾಕಿ ಬೇಯಿಸಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಸ್ವಲ್ಪ ನೀರು ಹಾಕಿ ಕಿವುಚುತ್ತಾ ಬೇಯಿಸಿ. ಇನ್ನೊಂದೆಡೆ ತವಾದ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಪಾವನ್ನು ಕಾಯಿಸಿಕೊಳ್ಳಿ. ಈಗ ರುಚಿಕರವಾದ ಪಾವ್ ಭಾಜಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್, 2 ಅಡುಗೆ ಅಂತೂ ರೆಡಿ ಆಗಿದೆ. 2 ಕೂಡ ಈವ್ನಿಂಗ್ ಟೈಮಲ್ಲಿ ತಿನ್ನುವಂಥದ್ದಲ್ಲ? ಯಾವ ನೋಡೋ ಟೇಸ್ಟ್ ಫಸ್ಟಿಗೆ? ಫಸ್ಟಿಗೆ ಸ್ಯಾಂಡ್ವಿಚಿಗೆ ನೀವು ಹೇಳ್ತಿದ್ರಲ್ಲ? ಓಕೆ, ತಗೊಂಡು ಕೂಡ ಹೀಗೆ ತಗೊಂಡು ಬಿಸಿ ಬಿಸಿಯಾಗಿ ತಂದುಬಿಟ್ಟು ಚೆನ್ನಾಗುಂಟು. ಕಾರ್ನೆಲ್ಲ ನೋಡೋಲ್ಲಿ ಒಂದೊಂದು ಬಾಯಿಗೆ ಹಾಗೆ ತಗುವಾಗ ಗಮ್ಮತ್ತಾಗಿ ಬರ್ತುಂಟು. ಇದೆಲ್ಲ ಒಂದು ಜ್ಯೂಸ್, ಒಂದು ಈ ಥರದ್ದು ಒಂದು ಪ್ಲೇಟ್ ಇದ್ದರೆ ಫುಲ್ಲು ಕಾಲ್ ಮಾಡ್ಬೋದಲ್ಲ? ಈಗ ಇನ್ನೊಂದು ಜೊತೆಗೆ ಪಾವ್ ಭಾಜಿ ಅಲ್ಲ, ಇದನ್ನು ಹೀಗೆ ಡಿಪ್ ಮಾಡಿ ತಗೊಳ್ಬೇಕಲ್ಲ? ಇದಂತೂ ಗಮನ ಉಂಟು. ಆ್ಯಕ್ಚುಲಿ ನೋಡಿ, ಈ ಥರದೆಲ್ಲ ನಾವು ಒಂದೊಂದು ಅಡುಗೆ ಕಲ್ತ್ಕೊಂಡ್ರೆ ಈವ್ನಿಂಗ್ ಟೈಮ್ ಹೊರಗಡೆ ಹೋಗಬೇಕು ಅಂತಿಲ್ಲ, ನಾವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದಲ್ಲ? ಗಮ್ಮತ್ತಾಗಿ ಬಂದಿದೆ. 2 ಕೂಡ ಚೆನ್ನಾಗಿದೆ. ಅಲ್ಲಂತೂ ಸ್ಯಾಂಡ್ವಿಚ್ ಅಂತೂ ಸ್ಪೆಷಲಾಗಿ ಕಾರ್ನೆಲ್ಲ ಹಾಗೆ ಹಾಕಿದ ಕಾರಣ ಟೇಸ್ಟ್ ಅಂತೂ ಗಮ್ಮತ್ತುಂಟು. 2 ಅಡುಗೆ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಕ್ಸ್ ಅವರ ಸರ ಅವಲಕ್ಕಿ ಹಾಗೂ ಕುಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಯಾರಿಗೂ ಅವರು ಸಾಕಾಗಿರುವಂತಹ ಸ್ಯಾಂಡ್ವಿಚ್ ಮತ್ತು ಸ್ಪೆಷಲ್ ಆಗಿ ಪಾವ್ ಭಾಜಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಚಿಕನಲ್ಲಿ ಏನಿಸ್ತಾ ಇದೆ. ನಮಸ್ಕಾರ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.